ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಂಬೈ ಅಂಧೇರಿ ಪರಿಸರದ ತುಳು ಕನ್ನಡಿಗರಿಂದ ಸ್ಥಾಪಿತಗೊಂಡ ಕರ್ನಾಟಕ ಸಂಘ ಅಂಧೇರಿಯ 12ನೇ ವಾರ್ಷಿಕೋತ್ಸವ ಜುಲೈ 8ರಂದು ಕುರ್ಲಾ ಪೂರ್ವದ ಬಂಟರ ಭವನದಲ್ಲಿ ಜರುಗಿತು. ಕಾರ್ಯಕ್ರಮದಲ್ಲಿ ಬಾಬಾಸ್ ಗ್ರೂಪ್ ಆಫ್ ಕಂಪನಿಯ ಆಡಳಿತ ನಿರ್ದೇಶಕ ಮಹೇಶ್ ಪೊವಾಯ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅತಿಥಿಗಳಾಗಿ ಎಂಜೆ ಪ್ರವೀಣ್ ಭಟ್ ಆಶೀರ್ವಚನ ಮಾತುಗಳನ್ನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ ಭಾಗವಹಿಸಿದ್ದರು. ಅಪಾರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಭಜನಾ ಪ್ರಿಯರು ಪಾಲ್ಗೊಂಡರು. ಗಡಿನಾಡ ಸಾಹಿತ್ಯ ಸಂಸ್ಕೃತಿ ಅಧ್ಯಕ್ಷ ಪ್ರದೀಪ್ ಕಲ್ಲೂರಾಯ, ಕರ್ನಾಟಕದ ಅರಣ್ಯ ಇಲಾಖೆ ಮತ್ತು ಪರಿಸರ ಇಲಾಖೆಯ ಸಚಿವ ಆರ್ ಶಂಕರ್ ಪಾಲ್ಗೊಂಡಿದ್ದರು. ವೇದಿಕೆಯಲ್ಲಿ ಹೈದರಾಬಾದ್ನ ಸಮಾಜ ಸೇವಾಕರ್ತ ಡಾ ಕೊತ್ತ ಕೃಷ್ಣವೇಣಿ, ಅಂಧೇರಿ ಭ್ರಮರಾಂಬಿಕೆ ದೇವಸ್ಥಾನದ ಉಪಾಧ್ಯಕ್ಷ ನೀಲೇಶ್ ಶೆಟ್ಟಿಗಾರ್, ಅಂಧೇರಿ ಸಾಕಿನಾಕದ ಶಾರದಾ ಹೈಸ್ಕೂಲ್ನ ಪ್ರಾಂಶುಪಾಲೆ ವನಿತಾ ಕುಮಾರ್, ಉದ್ಯಮಿ ಕ್ರಿಯೇಟಿವ್ ಡೈ ಆ್ಯಂಡ್ ಮೌಲ್ಡ್ನ ಮಾಲಕ ವಿಶ್ವನಾಥ ಶೇರಿಗಾರ್, ಸುಗಮ ಸಂಗೀತ ಪರಿಷತ್ನ ಗೌರವಾಧ್ಯಕ್ಷ ವಿಶ್ವನಾಥ ಶೆಟ್ಟಿ ಕಾಪು ಹಾಗೂ ಕರ್ನಾಟಕ ಸಂಘದ ಪದಾಧಿಕಾರಿಗಳಾದ ಪಿಡಿ ಶೆಟ್ಟಿ, ಹ್ಯಾರಿ ಸಿಕ್ವೇರಾ, ರವೀಂದ್ರ ಶೆಟ್ಟಿ, ರಾಜೇಂದ್ರ ರಾವ್, ಉದಯ ಕಾರ್ಗಿಲ್, ದಿನೇಶ್ ಆರ್ಕೆ, ಗಣೇಶ್ ಬಲ್ಯಾಯ, ಸೀತಾರಾಮ್ ಪೂಜಾರಿ, ಸತೀಶ್ ಕರ್ಕೇರ ಉಪಸ್ಥಿತರಿದ್ದರು. ಸನ್ಮಾನ ಸ್ವೀಕರಿಸಿ ಡಾ ಎಂಎನ್ ರಾಜೇಂದ್ರ ಕುಮಾರ್ ಮಾತನಾಡಿ, ನಮ್ಮ ಹುಟ್ಟೂರು ಮತ್ತು ಕರ್ಮಭೂಮಿಯನ್ನ ಮರೆಯಬಾರದು ಎಂದರು. ಡಾ ಎಲ್ ಹನುಮಂತಯ್ಯ ಗೌರವ ಸ್ವೀಕರಿಸಿ, ನನಗೆ ಕನ್ನಡದ ಸೇವೆ ಮಾಡುವ ಸೌಭಾಗ್ಯದಿಂದ ನಾನಿಂದು ರಾಜ್ಯಸಭಾ ಸದಸ್ಯನಾಗಿ ನೇಮಕನಾಗಿದ್ದೇನೆ. ಈ ಜವಾಬ್ದಾರಿಗೆ ಮುಂಬೈ ನಗರದ ಸನ್ಮಾನ ಆತ್ಮತೃಪ್ತಿ ನೀಡಿದೆ ಎಂದರು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇದರ ಕಾರ್ಯಾಧ್ಯಕ್ಷ ಡಾ ಎಂಎನ್ ರಾಜೇಂದ್ರ ಕುಮಾರ್, ಕರ್ನಾಟಕ ರಾಜ್ಯಸಭಾ ಸದಸ್ಯ ಡಾ ಎಲ್ ಹನುಮಂತಯ್ಯ ಅವರನ್ನು ಸನ್ಮಾನಿಸಲಾಯಿತು. ಡಾ ರಘುರಾಮ್ ಶೆಟ್ಟಿ ಅವರನ್ನು ಗೌರವಿಸಲಾಯಿತು. ಈ ಸಂಘದಲ್ಲಿ ಹಗಲಿರುಳು ದುಡಿದ ಕೃಷ್ಣ ಶೆಟ್ಟಿ ಅವರ ಶ್ರಮ ಮೆಚ್ಚಲೇಬೇಕು. ಸಂಘದ ಅಧ್ಯಕ್ಷ ಹ್ಯಾರಿ ಸಿಕ್ವೇರಾ 12ನೇ ವಾರ್ಷಿಕೋತ್ಸವಕ್ಕೆ ಹಗಲಿರುಳು ದುಡಿದ ಗಣ್ಯರಾಗಿದ್ದಾರೆ. ಈ ವಾರ್ಷಿಕೋತ್ಸವದ ಅಂಗವಾಗಿ ವಿದ್ಯಾರ್ಥಿ ವೇತನ, ಕುಣಿತ, ಭಜನಾ ಸ್ಪರ್ಧೆಯನ್ನು ನಡೆಸಲಾಯಿತು. ಈ ಸ್ಪರ್ಧೆಯನ್ನು ವಿದ್ವಾನ್ ಕೈರಬೆಟ್ಟು ವಿಶ್ವನಾಥ್ ಭಟ್ ಮತ್ತು ವೇದಮೂರ್ತಿ ಎಸ್ಎನ್ ಉಡುಪ ದೀಪ ಬೆಳಗಿಸಿ ಚಾಲನೆ ನೀಡಿದರು. ಭ್ರಮರಾಂಬಿಕೆ ದೇವಸ್ಥಾನ ಸಾಕಿನಾಕದ ಮಹಿಳಾ ಸದಸ್ಯರಿಂದ ಸಾಂಕೇತಿಕವಾಗಿ ಕುಣಿತ, ಭಜನೆ ಆರಂಭಗೊಂಡಿತು. ಮುಂಬೈ ಹಾಗೂ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ 7 ತಂಡಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು. ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಶ್ರೀ ರಾಧಾಕೃಷ್ಣ ಭಜನಾ ಮಂದಿರ ಕದಿಕೆ ಸಸಿಹಿತ್ಲು ಪಡೆದರೆ, ಕುಂದಾಪುರ ಶ್ರೀರಾಮ ಭಜನಾ ಮಂದಿರದ ಬಟ್ಟೆಕುದು ದ್ವಿತೀಯ ಬಹುಮಾನ ತಮ್ಮದಾಗಿಸಿಕೊಂಡರು. ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಜರಿಮರಿ ತೃತೀಯ ಬಹುಮಾನ ಪಡೆದರು. ಆಕರ್ಷಕ ಟ್ರೋಫಿಯೊಂದಿಗೆ ನಗದು ಬಹುಮಾನ ನೀಡಲಾಯಿತು. ಪಾಲ್ಗೊಂಡ ಎಲ್ಲಾ ತಂಡಗಳಿಗೆ ಸಮಾಧಾನಕರ ಬಹುಮಾನ ನೀಡಿ ಗೌರವಿಸಲಾಯಿತು. ಸಮಾರೋಪ ವೇದಿಕೆಯಲ್ಲಿ ಕೈರಬಿಟ್ಟು ವಿದ್ವಾನ್ ವಿಶ್ವನಾಥ ಭಟ್, ವೇದಮೂರ್ತಿ ಎಸ್ಎನ್ ಉಡುಪ, ತೋನ್ಸೆ ಜಯಕೃಷ್ಣ ಶೆಟ್ಟಿ, ಸುರೇಶ್ ಕಾಂಚನ್, ನಾಗರಾಜ್ ಪಡುಕೋಣೆ, ಚಂದ್ರಶೇಖರ ಪಾಲೆತ್ತಾಡಿ, ಸುಭಾಷ್ ಶೆಟ್ಟಿ, ಡಾ ಸುನೀತಾ ಶೆಟ್ಟಿ, ಪ್ರಕಾಶ್ ಆರ್ ಶೆಟ್ಟಿ, ಬಿ ಗಣಪತಿ, ಸುರೇಶ್ ಶೆಟ್ಟಿ, ಉದ್ಯಮಿ ಭಾಸ್ಕರ್ ಶೆಟ್ಟಿ, ರಾಮಚಂದ್ರ ಗಾಣಿಗ, ಪ್ರವೀಣ್ ಶೆಟ್ಟಿ ಪುಣೆ, ಮಾಧವ ಶೆಟ್ಟಿ ಹಾಗೂ ಸಂಘದ ಪದಾಧಿಕಾರಿಗಳಾದ ಕೃಷ್ಣ ಶೆಟ್ಟಿ, ಪಿಡಿ ಶೆಟ್ಟಿ, ಹ್ಯಾರಿ ಸಿಕ್ವೇರಾ, ರವೀಂದ್ರ ಶೆಟ್ಟಿ, ಸತೀಶ್ ಕರ್ಕೇರ, ರಾಜೇಂದ್ರ ರಾವ್, ಉದಯ ಕಾರ್ಗಿಲ್, ದಿನೇಶ್ ಆರ್ಕೆ, ಗಣೇಶ್ ಬಲ್ಮಾಯ, ಸೀತಾರಾಮ್ ಪೂಜಾರಿ ಉಪಸ್ಥಿತರಿದ್ದರು. ತೀರ್ಪುಗಾರರಾಗಿ ವಿಶ್ವನಾಥ ಭಟ್, ಶೇಖರ್ ಸಸಿಹಿತ್ಲು, ಸರಿತಾ ಕೋತ್ವಾಲ್ ಕಾರ್ಯನಿರ್ವಹಿಸಿದರು. ಸ್ಪರ್ಧಾಳುಗಳ ವಿವರವನ್ನು ಸಂಘದ ಮಾಜಿ ಅಧ್ಯಕ್ಷ ಭಾಸ್ಕರ್ ಸಸಿಹಿತ್ಲು ನಿರೂಪಿಸಿದರು. ಒಟ್ಟು ಕಾರ್ಯಕ್ರಮವನ್ನು ಪತ್ರಕರ್ತ ದಯಾಸಾಗರ್ ಚೌಟ ನಿರೂಪಿಸಿದರು. ಅಂಧೇರಿ ಕರ್ನಾಟಕ ಸಂಘದ 12ನೇ ವಾರ್ಷಿಕೋತ್ಸವ ತುಳು ಕನ್ನಡಿಗರೆನ್ನದೆ ವಿಜೃಂಭಣೆಯಿಂದ ನೆರವೇರಿತು.
ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನ ದಿವ್ಯ ನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯ ನಾಮ ಬುದ್ಧಿ ಪ್ರದಾಯಕ. ಸಂಸ್ಥೆಗೆ ಮಾದರಿ ಎಂಬಂತೆ ಅನ್ಯೋನ್ಯತೆಯಿಂದ ಹಲವಾರು ಬಾರಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಒಂದೇ ವೇದಿಕೆಯಲ್ಲಿ ಕಾಣುತ್ತಾರೆ. ಇದೇ ಮಾದರಿಯಲ್ಲಿ 2006ರಲ್ಲಿ ಅಂಧೇರಿ ಪರಿಸರದ ಕನ್ನಡ, ತುಳು ಹಾಗೂ ಕೊಂಕಣಿಯೊಂದಿಗೆ ಮರೋಲ್, ಸಾಕಿನಾಕ, ಪವಾಯ್ ಹಾಗೂ ಕುರ್ಲಾ, ಸಯನ್ ಈ ಪರಿಸರದ ಸಮಾನ ಮನಸ್ಕರಿಂದ ಹುಟ್ಟಿಕೊಂಡ ಸಂಸ್ಥೆಯೇ ಈ ಅಂಧೇರಿ ಕರ್ನಾಟಕ ಸಂಘ. ದೂರದ ಹೈದರಾಬಾದ್ನಲ್ಲಿರುವ ಭಜನೆ ಅಂದರೆ ನಮ್ಮ ತುಂಬ ಮಹತ್ವ ಅಂತ ಎನಿಸ್ತಾರೆ. ಯಾಕೆಂದರೆ ಮಂತ್ರಗಿಂತಲೂ ಮುದ್ದೆ ಇಟ್ಟಂಥ ಭಜನೆ ಅಂದರೆ ನಮ್ಮ ದಾಸರ ಅಂತ ಉಡುಪಿ ಶ್ರೀಕೃಷ್ಣ ಕನಕನ ಕಿಡಿ ಅಂತ ಹೇಳ್ತೇವೆ. ಯಾಕೆಂದರೆ ಅವರು ಭಜನೆಗೆ ಉಳಿದಂಥ ಮುಂದೆ ಬಾದಂಥ ಹಿಂದೂಗಳಿಗೆ ಬಂದಂಥ ಆ ಕೃಷ್ಣನ ಪರಮಾತ್ಮನ ಅನುಗ್ರಹ ನಮ್ಮ ಪಾದದ ದೇವರು ರಕ್ಷಣೆ ಮಾಡಲಿ. ಯಾಕೆಂದರೆ ಒಂದು ದಾಸರ ಒಂದು ಭಜನೆಯಲ್ಲಿ ಬಂತ ಹೆಜ್ಜೆ ಮೇಲೊಂದು ಹೆಜ್ಜೆ ನಿಕ್ಕುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮುಂಚೆ ಒಳಗಿನ ಬೆನ್ನಿನಂತೆ. ಯಾಕೆಂದ್ರೆ ಮಜ್ಜಿಗೆ ಸುಳಿದ್ರೆ ಯಾಕೆ ಬೆನ್ನೆಲಾಗಲಿಕ್ಕೆ ಸಾಧ್ಯತೆ. ಯಾಕೆಂದ್ರೆ ಕರ್ನಾಟಕ ಸಂಘದವರು ತುಂಬಾ ಕೆಲಸ ಮಾಡಿಕೊಂಡು ವಿಧವರಿಗೆ ತಿಂಗಳಿಗೊಮ್ಮೆ ವಿಧವರಿಗೆಲ್ಲ ಡೊನೇಟ್ ಎಲ್ಲ ಕೊಟ್ಟು ಅವರು ತುಂಬಾ ದೇವರು ಒಳ್ಳೆಯ ಮಾಡಿದಂಥ ದೇವರ ವ್ಯಕ್ತಿ ನಾನು ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಶುಭ ದಿನದಂದು ಮಾಡುತ್ತಾ ನನ್ನ ಜೀವನಕ್ಕೆ ಇನ್ನು ಮುಂದಕ್ಕೂ ದೇವರು ಅವರನ್ನು ಒಳ್ಳೆಯದಾಗಿ ಕರ್ನಾಟಕ ಸಂಘ ಅವರ ಕಟ್ಟಿದಂತಲ್ಲ. ಯಾಕೆಂದ್ರೆ ಇವರಿಗೆ ಬರೋರಿಗೆ ಎಲ್ಲರಿಗೆ ಅವರು ಸೇವೆ ಮಾಡಿದಂಥ ಈ ಕರ್ನಾಟಕ ಸಂಘ. ಯಾಕೆಂದ್ರೆ ಕರ್ನಾಟಕ ಸಂಘ ಎಷ್ಟು ಸಂಘ ಸಂಸ್ಥೆ ಮುಂದೆ ಮೂರು ಕಡೆ ಉಂಟು, ಅದು ಮುಂದೊಂದು ಎರಡೆರಡು ಆಯಿತು. ಆದರೂ ಕೂಡ ಈ ಕರ್ನಾಟಕ ಸಂಘ ಮುಂದಕ್ಕೆ ನಡೆದು ಹೋಗ್ತಾ ಇದೆ. ಇನ್ನೂ ಸಹ ಹೋಗ್ಲಿ ಅಂತ ದೇವರಿಗೆ ಇಷ್ಟೇ ನಾವು ಪ್ರಾರ್ಥನೆ. ಯಾಕೆಂದ್ರೆ ಅದರಲ್ಲೂ ಕರ್ನಾಟಕ ಸಂಘದ ಒಂದು ಕಮಿಟಿ ಒಳ್ಳೆಯದು. ಯಾಕೆಂದ್ರೆ ತಿಂಗಳಿಗೆ ಅವರ ಕೈಯಿಂದ ಅವರು ಹಾಕಿಕೊಟ್ಟಂತ ಈ ಇದವರಿಗೆ ಆ ಮಕ್ಕಳಿಗೆ ಅಂತ ತಿಂಗಳಿಗೊಮ್ಮೆ ಅವರ ಕೈಯಿಂದ 20-25 ಸಾವಿರ ತೆಗೆದುತ್ತಾರೆ. ಯಾಕೆಂದ್ರೆ ಅಂತ ನಾವು ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬದವರಿಗೆ ನಾವು ಖರ್ಚು ಮಾಡಲಿಕ್ಕೆ ಅಷ್ಟು ಹೋಗುದಿಲ್ಲ. ಅವರು ಊರಿನವರಿಗೆ ಮಕ್ಕಳಿಗೆ ಎಂತಂದು ಕೆಲಸ ಮಾಡಿದ್ರೆ ತುಂಬಾ ದೇವರು ಇನ್ನೂ ಸಹ ಇವರನ್ನು ಒಳ್ಳೆಯದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ನೀವು ಎಷ್ಟು ತುಂಬಾ ಈ ಒಂದು ಕರ್ನಾಟಕ ಸಂಘಕ್ಕೆ ಈ ಪ್ರೀತಿ ಇಟ್ಟು ಎಲ್ಲರೂ ಬಂದಿದ್ದಾರೆ. ದೇವರು ನಿಮಗೆ ಸಹ ಒಳ್ಳೆಯದಾಗಿ ಇಷ್ಟು ಹೊರಗಡೆ ಮಳೆ ಹೊತ್ತುಂಟು. ಆದರೂ ಕೂಡ ಎಲ್ಲರೂ ಒಂದು ಈ ಸಭೆಗೆ ಸೇರಿದ್ದು ಇನ್ನೂ ಸಹ ನಿಮ್ಮನ್ನು ದೇವರು ಒಳ್ಳೆಯದು ಮಾಡಲಿಕ್ಕ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಆ
me on this stage. मैं गरीब लोगों को सेवा करती हूँ। मेरे को कुछ ऑर्गेनाइजेशन नहीं है, हमारे फैमिली सेविंग से सेवा करती हूँ। और मैं एक बात बोलना चाहती हूँ, आप अकेले में हेल्प करने को शक्ति नहीं है तो कोई परवाह नहीं, मगर 10 लोग मिलकर एक हेल्प तो कर सकते हैं ना। एक संदेश बोलना चाहती हूँ, हमारा रोल मॉडल अब्दुल कलाम जी है, वो एक अच्छा संदेश दिया। हमारा जन्म सामान्य है, मगर हमारा मृत्यु को इतिहास बनाना चाहिए। ये डयास पर मैं एक बात बोलना चाहती हूँ, आजकल छोटे छोटे मासूम बच्चों के ऊपर अत्याचार हो रहा है, ये बड़ी चिंता की बात है। कोई रूल और लॉ कुछ नहीं करते जब तक समाज में चेंज नहीं आता। रास्ते में जा रहे लड़के को अपॉर्चुनिटी नहीं लेना, उनको अपना रिस्पॉन्सिबिलिटी बनाना है। ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮೇಲಿರುವ ಸರ್ವಸಜ್ಜನ ಭಗಿನಿಯರೇ, ಬಂಧುಗಳೇ, ವಿದ್ಯಾಭಿಮಾನಿ, ವಿದ್ಯಾಪೋಷಕ ಹಾಗೂ ಸಾಧಕ ಕಾರ್ಯಕರ್ತರೇ, ಹಿರಿಯ ಸಹೋದರರೇ, ಈ ಸಮಸ್ತ ನಾಡಿನ ಗ್ರಾಮಾಭಿಮಾನಿ ವಿದ್ಯಾರ್ಥಿ ವಿಭಾಗದ ಗೌರವಿಸಿದರೆ ಸಭೆಯ ಮುಂದಿರುವ ಊರ ಕರೂರ ವಿಭಾಗಗಳಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷಕ್ಕಾಗಿ ತಮ್ಮನ್ನು ತನುಮನದ ರಣಗಳಲ್ಲಿ ಪ್ರವೇಶಿಸಿಕೊಂಡ ಸಾವಿರ ಉದ್ಯೋಗಗಳೇ, ಎಲ್ಲರಿಗೂ ಒಂದರಿಗಳನ್ನು ಹೇಳುತ್ತಾ ಶಿಷ್ಟಾಚಾರ ಈ ಮಹಾಸಭೆಯ ಮುಂದೆ ಹಿಂದೂಗಳು ಅಥವಾ ಹಿಂದೂಗಳು ವಿಚಾರಗಳನ್ನು ಬರಮಾಡಿಕೊಂಡ ಸಭಾ ಸಮಾಜಗಳನ್ನು ಪುನರಕ್ಕೆ ಗಮನದಿಂದ ಹೊಂದಿರುತ್ತಾ ಒಂದೆರಡು ಮಾತುಗಳನ್ನು ನಾನು ವಿನಮ್ರವಾಗಿ ಆಶ್ವಾಸಿಸುತ್ತೇನೆ. ಕೇರಳದಂತಹ ಬಹುದೂರದ ಪಾತ್ರಗಳಿನ ಕನ್ನಡ ಭಾಷಾ ಸಾಧಕರ ತಮಗೂ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಆದ ನಾನು ನಿಮ್ಮ ಮುಂದೆ ಬಂದು ಇಂದು ಮಾತನಾಡಲು ಅವಕಾಶ ಪಡೆದಿದೆ. ನನಗೆ ಸಂಭ್ರಮ ಉತ್ಸಾಹ ಜೊತೆಯಾಗಿದೆ. ಕನ್ನಡ ಎಂಬುದು ಈ ಭರತ ಖಂಡದ ಭೂಮಿಯಲ್ಲಿ ಭಾರತ ಸಮಾರಂಭದ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಸನ್ಮಾನ ಶ್ರೀ ಮಹೇಶ್ ಶೆಟ್ಟಿ ಅವರೇ, ಕರ್ನಾಟಕದಿಂದ ಪ್ರಥಮ ಬಾರಿಗೆ ಸಚಿವರಾಗಿ ನಮ್ಮ ಜೊತೆ ಇರುವಂಥ ಮಿತ್ರರಾದಂಥ ಶಂಕರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೆ ಮತ್ತು ನನ್ನ ಜೊತೆ ಸನ್ಮಾನವನ್ನು ಸ್ವೀಕರಿಸಿದಂಥ ರಾಜ್ಯಸಭಾ ಸದಸ್ಯರಾದಂಥ ಹನುಮಂತಯ್ಯನವರೇ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳು, ಬಹಳ ಸಂತೋಷ ಹೇಳಿದರೆ ಹೊರಗೆ ಎಷ್ಟೇ ವರುಣನ ಅವತಾರ ಇದ್ರೂ ಕೂಡ ಎಷ್ಟು ಸಂಖ್ಯೆಯಲ್ಲಿ ಕನ್ನಡಿಗರು ಸೇರಿದಕ್ಕಾಗಿ ತಮ್ಮನ್ನು ಅಭಿನಂದಿಸಿದ್ದಾರೆ. ಕನ್ನಡಿಗರು ಅದರಲ್ಲಿಯೂ ಕೂಡ ತುಳು ಕನ್ನಡಿಗರು ಅನ್ನುವಂಥದ್ದು ನಮಗೆ ಬಹಳ ಹೆಮ್ಮೆ ತರುವಂಥ ಒಂದು ಶಬ್ದ. ತುಳು ಕನ್ನಡಿಗರು ಎಲ್ಲಿ ಹೋದರೂ ತಮ್ಮ ಹೆಸರನ್ನು ಬಿಟ್ಟು ಕೊಡುವುದಿಲ್ಲ. ಎಲ್ಲೇ ವಿದೇಶದಲ್ಲಿ ಇರಲಿ, ದೇಶದಲ್ಲಿ ಇರಲಿ, ಅವರು ಯಾವತ್ತೂ ತಮ್ಮ ಊರಿನ ಹೆಮ್ಮೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡುವಂಥವ್ರು. ಇವತ್ತು ನಾವು ಕೂಡ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆ ಹೇಳಿದರೆ ನಮ್ಮ ಮೊದಲು ಮಾತಾಡಿದವರು ಕಮ್ಮಿ ಮಾತಾಡಿದಕ್ಕೆ ಹೆಚ್ಚು ಚಪ್ಪಾಳೆ ಸಿಕ್ಕಿದೆ. ಆದ್ದರಿಂದ ನಾವು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಅದು ಎರಡು ಮಾತು ಹೇಳ್ತೇನೆ. ಹುಟ್ಟಿದಂಥ ತಾಯಿ, ಹುಟ್ಟಿದಂಥ ಗ್ರಾಮ, ಹುಟ್ಟಿದಂಥ ಊರು, ಇವೆಲ್ಲವನ್ನು ನಾವು ಯಾವತ್ತೂ ಮರೆಯುವುದಿಲ್ಲ. ಅವರೆಲ್ಲರ ಗೌರವವನ್ನು ಹೆಚ್ಚಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೇವೆ ಅನ್ನುವಂಥ ಮಾತನ್ನು ನಾವು ಒಂದು ಮಾತನ್ನು ನಮ್ಮ ಬದುಕಿನಲ್ಲಿ ಇಟ್ಕೊಳ್ಬೇಕು. ಬದುಕಲು ಬಿಡು ಅನ್ನುವಂಥ ಒಂದು ಅರ್ಥದಲ್ಲಿ ನಮ್ಮ ಜೀವನವನ್ನು ಸಾಗಿಸಬೇಕು. ಎಷ್ಟು ಅರ್ಥಪೂರ್ಣವಾಗಿ ತಮ್ಮ 12ನೇ ವಾರ್ಷಿಕೋತ್ಸವವನ್ನು ಆಚರಿಸಿದೆ ಅನ್ನೋದಕ್ಕೆ ಇದು ಅರ್ಥ ಅನ್ನುವಂತ ಹೇಳಿಕೊಂಡು ನನ್ನ ಪೇಟ ಇಟ್ಟು 2000 ನನ್ನ ತಲೆಗೊಂಡು ಹೋಗುವುದಂತ ಕೂಡ ಹೇಳಿಕೊಂಡು ಇಲ್ಲಿ ಯಾರು ನನ್ನ ಸನ್ಮಾನ ಮಾಡುವುದಿಲ್ಲ, ಪೇಟವನ್ನು ಈ ಇಟ್ಟುಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿಕೊಂಡು ತಮಗೆಲ್ಲರಿಗೂ ಹೊಂದಿಸಿ ಈ ತಾವು ಮಾಡುವಂಥ ಎರಡು ವಿಶೇಷವಾದಂಥ ಕೆಲಸ ಇದೆ. ಒಂದು ವಿಧೇಯರಿಗೆ ಮಾರ್ಗದರ್ಶನ ಕೊಡುವಂಥ ಕೆಲಸ, ಅದು ನಾವು ಮಾಡುವಂಥ ಜೀವನದಲ್ಲಿ ಮಾಡಬೇಕು, ನಾವು ಕೂಡ ಮಾಡ್ತಾ ಇದ್ದೀವಿ. ಇನ್ನೊಂದು ಎರಡನೇದು ವಿದ್ಯಾರ್ಥಿಗಳಿಗೆ ವೇತನವನ್ನು
ಕೊಡುವಂತಹ ಕೆಲಸ ಹೇಳಿದ್ರೆ ಅವನ ಬದುಕಿಗೆ ಒಂದು ಅರ್ಥ ಕೊಡ್ಲಿಕ್ಕೆ ನಾವು ಸಹಾಯ ಮಾಡಿದಂತ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ ಅನ್ನುವಂತ ಮಾತಿಗೆ ಒತ್ತು ಕೊಟ್ಟು ನಾನು ಕೂಡ ತಿಂಗಳಲ್ಲಿ ಒಂದು 10 ದಿವಸ ಅಂದೇರಿಯಲ್ಲಿ ಇರ್ತೇನೆ ಅನ್ನುವಂತ ಮಾತು ಹೇಳ್ಕೊಂಡು ತಮ್ಮ ಕೆಲಸಕ್ಕೆ ತಾವು ಮಾಡೋ 2 ಒಳ್ಳೆಯ ಏನು ಕೆಲಸ ಇದೆ ಅದಕ್ಕೆ ನಾನು ನನಗೆ ಬಹಳ ಆಶ್ಚರ್ಯ ಆದದ್ದು, ನಾನು ಮಂಗಳೂರಿನವನಲ್ಲ, ಬಯಲು ಸೀಮೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವನು. ನೀವು ಅಂಧೇರಿಯ ಕನ್ನಡ ಸಂಘದವರು, ಡೊಂಬಿವಿಲಿಯ ಕನ್ನಡ ಸಂಘದವರು, ಮುಂಬೈ ಕನ್ನಡ ಸಂಘದವರು ಅನೇಕ ಸಂದರ್ಭಗಳಲ್ಲಿ ನನ್ನನ್ನು ಕರೆದು ಸನ್ಮಾನ ಮಾಡಿದ್ದೀರಿ, ಗೌರವಿಸಿದ್ದೀರಿ, ತುಂಬ ಆತ್ಮೀಯವಾಗಿ ನೋಡ್ಕೊಂಡಿದ್ದೀರಿ. ಇದು ಯಾವ ಸಂಬಂಧ ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ. ಆದರೆ ಒಂದು ನನಗೆ ಬಹಳ ಸಂತೋಷ ಕೊಟ್ಟಂತ ಸಂಗತಿ ಏನು ಅಂದರೆ, ಕನ್ನಡಿಗರು ಎಲ್ಲೇ ಹೋದ್ರು, ಪ್ರಪಂಚದ ಯಾವ ಭಾಗದಲ್ಲಿ ಹೋದರೂ ಕೂಡ ತಮ್ಮ ಕನ್ನಡವನ್ನು ಮರೆಯದೆ ಒಂದು ಕನ್ನಡ ಸಂಘವನ್ನು ಕಟ್ಟಿಕೊಂಡು ಅದರ ಮೂಲಕ ತಮ್ಮ ಮಾತನ್ನೂ ಉಳಿಸಿಕೊಂಡು ಅಲ್ಲಿನ ಮಾತನ್ನೂ ಕಲಿತ್ಕೊಂಡು ಎರಡನ್ನೂ ಸಮತೋಲನ ಮಾಡಿಕೊಂಡು ಜೀವನ ನಡೆಸೋದ್ರಲ್ಲಿ ಬಹಳ ಪ್ರಖ್ಯಾತ. ನಾನು ಅನೇಕ ದೇಶಗಳಿಗೆ ಹೋಗಿ ಬಂದಿದ್ದೇನೆ. ಅಮೆರಿಕದಲ್ಲಿ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಒಂದೊಂದು ಕನ್ನಡ ಸಂಘ ಕಟ್ಟಿಕೊಂಡಿದ್ದಾರೆ. ಅಲ್ಲಿನ ಜನರ ಜೊತೆನೂ ಚೆನ್ನಾಗಿದ್ದಾರೆ. ಕನ್ನಡ ಸಂಘದಲ್ಲಿ ಅನೇಕ ಚಟುವಟಿಕೆ ಮಾಡಿ ತಮ್ಮ ಮಕ್ಕಳಿಗೆ ಕನ್ನಡವನ್ನು ಕಲಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಮುಂಬೈ ಕನ್ನಡಿಗರು ಎಷ್ಟು ಈ ವಿಚಾರದಲ್ಲಿ ಬಹಳ ಬದ್ಧತೆ ಇರ್ತಕ್ಕಂಥವ್ರು ಅಂದ್ರೆ, ಇಲ್ಲಿ ಅನೇಕ ಕನ್ನಡ ಶಾಲೆಗಳನ್ನು ನಡೆಸೋದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಮತ್ತು ಆ ಶಾಲೆಗಳಿಗೆ ನಾನು ಪ್ರಾಧಿಕಾರದ ಅಧ್ಯಕ್ಷನಾದಾಗ ಭೇಟಿ ಕೂಡ ಕೊಟ್ಟಿದ್ದೇನೆ. ಅಷ್ಟು ಅಚ್ಚುಕಟ್ಟಾಗಿ ಮತ್ತು ಶ್ರದ್ಧೆಯಿಂದ ಕರ್ನಾಟಕದಲ್ಲಿರುವ ಅನೇಕ ಖಾಸಗಿ ಶಾಲೆಗಳು ಕೂಡ ನಡೆಯೋದಿಲ್ಲ ಅನ್ನೋದನ್ನ ನಾನು ಮನಗಂಡಿದ್ದೇನೆ. ಅದು ಕನ್ನಡದ ಬಗೆಗೆ ನಿಮ್ಮ ಶ್ರದ್ಧೆಗೆ ಸಾಕ್ಷಿ. ನಮ್ಮ ಅಂಧೇರಿ ಕನ್ನಡ ಸಂಘದವರು ಒಂದು ಮಾತನ್ನು ಹೇಳಿದ್ರು, ನಾವು ಭಾಷಾಸ್ತ್ರ ಕೊಡ್ತೇವೆ, ಮಕ್ಕಳಿಗೆ ನೆರವಾಗ್ತೇವೆ ಅಂತ ಒಂದು ಮಾತನ್ನು ಹೇಳ್ತಿದ್ವಿ. ಅದು ನಮ್ಮ ಆದರ್ಶ ಅಂತ ಇಟ್ಕೊಂಡಿದ್ದೇವೆ ಅಂತ ಹೇಳಿದ್ರು. ನನಗೆ ವಿವೇಕಾನಂದರದ ಒಂದು ಮಾತು ನೆನಪಿಗೆ ಬಂತು. ವಿವೇಕಾನಂದರು ಹೇಳ್ತಾರೆ, ವಿಧವೆಯ ಕಣ್ಣೀರನ್ನು ಒರೆಸದ, ಹಸಿದ ಹೊಟ್ಟೆಗೆ ಅನ್ನವನ್ನು ನೀಡದ ಧರ್ಮದಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಯಾವ ಧರ್ಮ, ಯಾವುದೇ ಜಾತಿ, ಯಾವುದೇ ದೇಶ ಬೇಕಾಗಿರುವುದು, ವಿಧವೆಯರ ಕಣ್ಣೀರನ್ನು ಒರೆಸದೇ ಇರ್ತಕ್ಕಂಥ ಧರ್ಮ ಅದು ನಿಜವಾದ ಧರ್ಮ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಹಸಿದ ಹೊಟ್ಟೆಗೆ ಅನ್ನವನ್ನು ನೀಡಲು ಸಾಧ್ಯವಾಗದಿದ್ರೆ ಅದು ಕೂಡ ನಿಜವಾದ ಧರ್ಮ ಅಲ್ಲ ಅಂತ ಹೇಳ್ತಾರೆ. ಅಂತಹ ಬಹುದೊಡ್ಡ ಮಾನವೀಯವಾದ ಮಾತುಗಳನ್ನ ನೀವು ಕಾರ್ಯರೂಪಕ್ಕೆ ತಂದು ನಡೆಸ್ತಿದ್ದೀರಲ್ಲ, ಆದ್ದರಿಂದ ನೀವು ನಿಜವಾದ ಕನ್ನಡಿಗರು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಕನ್ನಡ ಎಷ್ಟೊಂದು ಕೆಲಸವನ್ನು ಮಾಡ್ಬೋದು ಅನ್ನೋದಕ್ಕೆ ನಾನು ಸಾಕ್ಷಿ. ನಾನು ಕನ್ನಡದಲ್ಲಿ ಬರೆದಷ್ಟೇ ನೆಪ. ನನ್ನನ್ನು ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿದ್ರು. ನಿಮಗೆಲ್ಲ ಗೊತ್ತಿದೆ, ಇವತ್ತು ರಾಜ್ಯಸಭೆಯ ಸದಸ್ಯನಾಗಬೇಕಾದ್ರೆ ಕನಿಷ್ಠ ಅಂದ್ರೆ 200 ಕೋಟಿ ರೂಪಾಯಿ ಬೇಕು, ಕನಿಷ್ಠ. ಅಂಥವ್ರು ಮಾತ್ರ ರಾಜ್ಯಸಭೆಗೆ ಹೋಗೋದಕ್ಕೆ ಅರ್ಹರು ಅಂತ ಹೇಳಿ ಜಗಜ್ಜಾಹೀರಾಗ್ಬಿಟ್ಟಿದೆ. ನಿಮಗೆಲ್ಲ ಆಶ್ಚರ್ಯ ಆಗ್ತದೆ, ಕನಿಷ್ಠ 200 ರೂಪಾಯಿ ಬಿಟ್ಬಿಡಿ, 20 ರೂಪಾಯಿಯನ್ನು ಖರ್ಚು ಮಾಡದೆ ಕಾಂಗ್ರೆಸ್ ಪಕ್ಷ ನನ್ನನ್ನ ರಾಜ್ಯಸಭೆಗೆ ಕಳಿಸಿದೆ. ಮುಂಬೈ ಪ್ರಾಂತ್ಯದಲ್ಲಿ ನಮಗೆ ಕನ್ನಡಿಗರಿಗೆ, ತುಳು ಮತ್ತು ಕನ್ನಡಿಗರಿಗೆ ಸರಿಯಾದ ಕಾರ್ಯಕ್ರಮಕ್ಕೆ ಸಂಘಕ್ಕೆ ಆಶ್ರಯ ಇಲ್ಲತಕ್ಕಂಥ ನೋವನ್ನು ತೋಡ್ಕೊಂಡಿದ್ದಾರೆ. ನಾನಾದರೂ ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ತಮ್ಮ ನೋವನ್ನು ವಿವಿಧ ಇಲ್ಲಿ ನಡೆಸ್ತಕ್ಕಂಥ ಸಂಘ ಸಂಸ್ಥೆಗಳ ಏನು ಅರಿವು ಇದೆ ಅದನ್ನು ನನ್ನ ಗಮನಕ್ಕೆ ತಂದರೆ ಖಂಡಿತವಾಗಿಯೂ ಸರ್ಕಾರದ ಮಟ್ಟದಲ್ಲಿ ನಾನು ಚರ್ಚೆ ಮಾಡಿ ಈ ಭಾಗದ ಕನ್ನಡಿಗರಿಗೆ
ಮತ್ತು ತುಳು ಬಂಧುಗಳಿಗೆ ಸರ್ಕಾರದ ಸಹಾಯ ಹಸ್ತವನ್ನು ನೀಡಲಿಕ್ಕೆ ಸರ್ಕಾರ ಮಕ್ಕಳಿಗೆ ಇಷ್ಟು ವರ್ಷ 12 ವರ್ಷದಿಂದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಶೈಕ್ಷಣಿಕ ನೆರವು ಕೊಡುತ್ತಂದ್ರೆ ಅದು ಬಹಳ ವಿಷಯಗಳ ಕೆಲಸ ಅಂತ ಹೇಳ್ಬೋದು. ಆದರೆ ಈ ಮಕ್ಕಳು ಹಣ ನಾವು ಕೊಟ್ಟ ಗಳಿಕೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ಒಂದು ಕನ್ನಡ ಸಂಘ ಅವರು ಕೂಡ ಇಷ್ಟು ಹಣ ಕೊಡಿಸಿದ್ರೆ ಎಲ್ಲಂತ ಸ್ಪಾನ್ಸರ್ಸ್ ಹತ್ರ ಹಣ ತಗೊಂಡು ಎಲ್ಲ ಊಟ ಮಾಡಿ ಎಲ್ಲ ಮಾಡುವಂಥ ಈ ಹಣವನ್ನು ಮಕ್ಕಳು ಒಳ್ಳೆ ರೀತಿಯಲ್ಲಿ ವಿನಿಯೋಗ ಮಾಡಿಸಿಕೊಂಡು ಮತ್ತೆ ಎರಡನೇದು ಹೇಳಿದಂದ್ರೆ ಈ ಮಕ್ಕಳು ಕೂಡ ಆ ವಿದ್ಯೆಯೊಂದಿಗೆ ಬೆಳಿಗ್ಗೆ ಎದ್ದು ತಂದೆ ತಾಯಿಯವರಿಗೆ ಕೈ ಮುಗಿದು ತಾವು ಪೂಜೆ ಮಾಡುವಂಥ ದೇವರಿಗೆ ಕೈ ಮುಗಿದು ಸ್ಕೂಲಿಗೆ ಹೋಗ್ಬೇಕು. ಆ ಸ್ಕೂಲಿಗೆ ಹೋಗಿ ಒಳ್ಳೆಯ ರೀತಿಯಲ್ಲಿ ಪಾಠ ಕಲಿತು ಒಂದು ಒಳ್ಳೆಯ ಒಂದು ಮನುಷ್ಯತ್ವವನ್ನು ಇಟ್ಕೊಳ್ಬೇಕು. ಮತ್ತೆ ಇಂಥ ಕನ್ನಡ ಸಂಘವರು ಮಾಡುವ ಕೆಲಸಕ್ಕೆ ಅವ್ರು ಚುನಾವಣೆ ಆಗಿರ್ಬೇಕಂತ ನಾನು ನಿಮ್ಮ ಹತ್ರ ಮಕ್ಕಳನ್ನು ಕೇಳ್ಕೊಳ್ತೇನೆ. ಮತ್ತೊಂದು ವಿಷಯ ಏನಂದ್ರೆ ಈಗ ವಿದ್ಯಾರ್ಥಿಗಳಿಗೆಲ್ಲ ಇವರು ತಿಂಗಳಿಗೆ ಮಾಸಿಕ ಹಣವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಬಹಳ ಸಂತೋಷದ ಕೆಲಸ. ಯಾಕಂದ್ರೆ ನಾನು ಕೆಲವು ಸಂಘ ಸಂಸ್ಥೆಗೆ ಹೋಗ್ತಾ ಇದ್ದೇನೆ. ಆದರೂ ಶೈಕ್ಷಣಿಕರು ಬಣ್ಣ ಸಂಘ ಇರಲಿ, ಕನ್ನಡ ಸಂಘ ಇರಲಿ, ಮನಸ್ಸು ಎಲ್ಲ ಸಂಘದಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಈ ವಿಧವರಿಗೆ ಒಂದು ನೆರವು ಅಂದ್ರೆ ಬಹಳ ವಿರಳ. ಆ ಕನ್ನಡ ಸಂಘ ಈ ಕೆಲಸ ಮಾಡ್ತಂದ್ರೆ ಇವಾಗ ಗ್ರೇಟ್ ಅಂತ ಹೇಳ್ಬೋದು ನಾವು. ವರ್ಷ ಹೊಸ ಕಾರ್ಯಕ್ರಮ ಅಂತಂದಿದ್ದೇವೆ. ಅಂಚೆನೆ ಹೊಸ ಟ್ಯಾಲೆಂಟ್ಸ್ ನಲ್ಲಿ ಅದನ್ನು ಉತ್ಸವಗಳು ತಗೊಂಡಿದ್ದೇವೆ. ಅಂಚೆ ಅದಕ್ಕೆ ಯಾನ್ ಅಂಚೆನೆ ನನ್ನ ಮಲ್ಲ ಪ್ರೋಗ್ರಾಮ್ ಅದನ್ನು ಮತ್ತೊಂದು ಬೋರ್ಡು ಪಂಡು ದೇವರ ಪ್ರಾರ್ಥನೆ ಮತ್ತೊಂದಿಲ್ಲ. A very warm welcome to all the respected dignitaries on the dais and the wonderful audience. It is my great pleasure to be part of the Karnataka Sangha Andheri team. I know they have been doing some great social work like health care camps, children education, etc. It is said music is a universal language of humanity. Music is also a great part of this program, and we hope to have much more program in future too. We all should come forward to encourage new talents too and keep the flag of a great Karnataka flying in Mumbai. 12ನೇ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಅದಕ್ಕೆಲ್ಲ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ತಮಗೆಲ್ಲರಿಗೂ ಅಭಿನಂದನೆಗಳು. ಕರ್ನಾಟಕ ಸಂಘ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದೆ. ಅದೆಲ್ಲ ತಮಗೆಲ್ಲ ತಿಳಿದಂತಹ ವಿಷಯ. ಕರ್ನಾಟಕ ಸಂಘದವರು ಮಾಡುವಂತಹ ಕಾರ್ಯ ಇದು ಜನಹಿತ ಕಾರ್ಯ. ಬಂಧುಗಳೇ, ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ಜನಬಲ ಮತ್ತು ಧನಬಲ ಎರಡೂ ಅಗತ್ಯ ಇರುತ್ತದೆ. ಜನಬಲ ಇಕ್ಕಿಕ್ಕಿರದಂತಹ ಸಭಾಂಗಣವೇ ಸಾಕ್ಷಿ. ಅಂದ್ರೆ ಕರ್ನಾಟಕ ಸಂಘಕ್ಕೆ ಜನಬಲದ ಯಾವುದೇ ಕೊರತೆ ಇಲ್ಲ. ಧನಬಲ ಮಾತ್ರ ಸ್ವಲ್ಪ ಕೊರತೆಯಂತೆ ಕಾಣ್ತಾ ಇದೆ. ಯಾಕೆಂದ್ರೆ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದ ನಮ್ಮ ಕರ್ನಾಟಕ ಸಂಘಕ್ಕೆ ಪ್ರತಿ ತಿಂಗಳು ಅವರು ಕೊಡುವಂತಹ ಈ ವಿಧವಾ ವೇತನ ಇದು ಸ್ವಲ್ಪ ಕಷ್ಟಕರವಾಗಿ ಕಾಣ್ತಾ ಇದೆ. ಯಾಕೆಂದ್ರೆ ಪ್ರತಿ ತಿಂಗಳು ಅವರಿಗೆ 50 ರಿಂದ 60 ಸಾವಿರ ರೂಪಾಯಿ ತೆಗೆಯಬೇಕಾಗ್ತದೆ. ಬಂಟರ ಸಂಘದ ಈ ಸಭಾಭವನದಲ್ಲಿ ಜನರಿಂದ ತುಂಬಿ ತುಳುಕುವಂತಹ ಒಂದು ಸಂಭ್ರಮ ನಿಜಕ್ಕೂ ನಾವೆಲ್ಲರೂ ಧನ್ಯ. ಯಾತಕ್ಕಾಗಿ ಅಂತ ಮನಸ್ಸಲ್ಲಿ ಪ್ರಶ್ನೆ ಬರಬಹುದು. ಆಚಾರ್ಯ ತ್ರಯದಲ್ಲಿ ಓರ್ವರಾದಂತಹ ಜಗದ್ಗುರು ಮಧ್ವಾಚಾರ್ಯರ ಒಂದು ಚಿಂತನೆ ಇದೆ, ನಾನಾ ಜನಸ್ಯ ಶುಶ್ರೂಷ ಅಂತ. ದೀನದಲಿತರ ಸೇವೆಯಲ್ಲಿ ಭಗವಂತನನ್ನು ಕಾಣುವಂತ ಒಂದು ಪರಿಕಲ್ಪನೆ. ಬಹುಶಃ ಕರ್ನಾಟಕ ಸಂಘ ಅಂಧೇರಿ ದೀನದಲಿತರ ಸೇವೆಯಲ್ಲಿ ಭಗವಂತನ ಕಾಣುವಂತ ಒಂದು ವಿಶಿಷ್ಟ ಸೇವೆಯಲ್ಲಿ ಸಲ್ಲಿಸಿದ್ದಲ್ಲ. ಹಾಗಾಗಿ ಇಂಥ ಒಂದು ಜನಪ್ರವಾಹ ಇಲ್ಲಿ ಸನ್ನಿಹಿತವಾಗಿದೆ. ಬಹುಶಃ ಇಂಥ ತುಂಬು ಸಭೆ ವೇದಿಕೆಯು ತುಂಬಿದೆ,
ಮುಂಭಾಗವು ತುಂಬಿದೆ. ಇಲ್ಲಿಯ ಎಲ್ಲ ಸಾಧಕ ಬಂಧುಗಳು ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಇಂತಹ ಸೌಭಾಗ್ಯ ರತ್ನಾಕರವರಲ್ಲಿ ಕವಿ ಒಂದು ತುಳುವಿನ ಒಂದು ಚಿಂತನೆ ಕೊಟ್ಟಿದ್ದಾನೆ. ಅಯ್ಯಯ್ಯ ಎಂಚ ಕೊರಲಾಂಡ ಅಂತ. ಅದನ್ನ ನಾವು ಉಲ್ಲೇಖಿಸಬಹುದು. ಯಾಕಂದ್ರೆ ಇರುವರು ಬೆಂಗಳೂರಿಂದ ಸಾಧಕರು ಬಂದಿದ್ದಾರೆ, ಹನುಮಂತನವರಾಗಿ ನಮ್ಮ ಮಂತ್ರಿಗಳಾಗಿ. ಈ ಕಾರ್ಯಕ್ರಮ ಅತ್ಯಂತ ಚೆನ್ನಾದಂತಹ ಕಾರ್ಯಕ್ರಮ. ಬಂಧುಗಳೇ, ನಾನೇನು ಹೆಚ್ಚು ಹೇಳಿಕ್ಕೆ ಹೋಗದೆ ನಾವು ಭಗವಂತನನ್ನು ಅರಿಸ್ತೇವೆ, ಎಲ್ಲೆಲ್ಲೂ ಅರಿಸ್ಕೊಂಡು ಹೋಗ್ತೇವೆ. ವೈಕುಂಠ ಪ್ರಾಪ್ತಿ ಬೇಕು ಅಂದ್ರೆ ನಮ್ಮ ಮನೆ ಸ್ವರ್ಗ ಆಗಬೇಕು, ನಮ್ಮ ಜೀವನಕ್ಕೆ ನಮಗೆ ಸ್ವರ್ಗ ಸಿಗಬೇಕು, ವೈಕುಂಠವೇ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಲಿದೆ ಅಂತ ಹರಿದಾಸರು ಯಾವಾಗ ಹರಿಕಥೆಯಲ್ಲಿ ಹೇಳ್ತಾ ಇರ್ತಾರೆ. ನೀವು ಭಜನೆಯನ್ನು ಮಾಡ್ತೀವಿ, ವೈಕುಂಠವನ್ನು ಹರಿಸ್ಕೊಂಡು ನಾವು ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ನಮ್ಮೊಳಗೆ ಇಂತಹ ಚಿಂತನೆಗಳ ಸಂಭ್ರಮವನ್ನು ನಾವು ತಂದಾಗ ಅಂತಹ ದಾಸಶ್ರೇಷ್ಠರುಗಳು, ಕನಕದಾಸರಾಗಲಿ ಅಥವಾ ಪುರಂದರದಾಸರಾಗಲಿ, ವಾದಿರಾಜರಾಗಲಿ, ದಾಸಶ್ರೇಷ್ಠರುಗಳ ಚಿಂತನೆಗಳನ್ನು ದಿನನಿತ್ಯ ಪಠಿಸುವುದರ ಮುಖಾಂತರ ನಾವು ಇಂತಹ ಪ್ರಕ್ರಿಯೆಗೆ ಕೈಗೊಂಡಾಗ ವೈಕುಂಠ ಬೇರೆಲ್ಲೂ ಇರುವುದಿಲ್ಲ. ಈ ಮಂಟನ ಸಂಘದ ಸಭಾ ಎಲ್ಲರೂ ಹೇಳಿ ಆಯ್ತು, ನಮಗೇನು ಹೇಳಿದ್ದಿಲ್ಲ ಈಗ. ಅದೇ ಹೇಳಬೇಕಾಗ್ತದೆ. ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಾಗ ಎಲ್ಲ ಜಾತಿಯವರನ್ನು ಒಂದುಗೂಡಿಸಿ, ಅಂದೇರಿಯ ಎಲ್ಲ ಜಾತಿಯವರನ್ನು ಒಂದುಗೂಡಿಸಿ ಅವರಿಗೆ ಅವರ ಸೇವೆ ಮಾಡ್ತಿರುವ ಈ ಕರ್ನಾಟಕ ಸಂಘ ಭಾರಿ ಒಳ್ಳೆಯ ಕೆಲಸ ಮಾಡ್ತಿದೆ. ಮಕ್ಕಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿಗಳಿಗೆ ವೇತನ ಇಂಥವರಿಂದ ಹಣ ಪಡೆದು ಇಲ್ಲಿವರೆಗೆ ಕೊಡುವ ಸಾಹಸ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಯಾರು ತುಂಬಾ ಹಣ ಸಂಪಾದಿಸುತ್ತಾರೆ ಅವರು ತಮ್ಮ ಸ್ವಲ್ಪ ಹಣವನ್ನು ಹೀಗೆ ಈ ಕೆಲಸಕ್ಕೆ ತೊಡಗಿಸಿದರೆ ಅವರಿಗೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ದೇವರು ಅವರಿಗೆ ಒಳ್ಳೆಯ ಮನಸ್ಸು ಕೊಟ್ಟು ಹಾಗೆ ಮಾಡಲಿಕ್ಕೆ ಒಳ್ಳೆಯ ಅಂತ ನಾನು ಇಚ್ಛೆ ಪಡುತ್ತೇನೆ. ಹಾಗೆ ಅಂಧೇರಿ ಕರ್ನಾಟಕ ಸಂಘ ಮಾತರೆಗಳ ನಮಸ್ಕಾರ. ಇಂದಿನ 12ನೇ ವರ್ಷದ ವಾರ್ಷಿಕೋತ್ಸವವನ್ನು ನಮ್ಮ ತುಂಬ ವಿಜೃಂಭಣೆಯಿಂದ ನಮ್ಮ ಆಚರಿಸೋದಿಲ್ಲ. ಐಕ್ ಬೈದಿನ ಪೂರ ಗಣ್ಯರೇಕ್ಲ ಸಭಿಕರೇಕ್ಲ ಧನ್ಯವಾದಗಳು. ಇಂದಿನ ಕರ್ನಾಟಕ ಸಂಘ ಅಂದೇರಿ 2015 ಚಾಲು ಆದ ಇನಕ್ಕೆ 12ನೇ ವರ್ಷ ಹಾಕೊಂಡು ಬೊಕ್ಕ ಇನ್ನ ಅಧ್ಯಕ್ಷ ಸ್ಥಾನ 4ನೇ ವರ್ಷದ್ದು ನಾನು ಅಧ್ಯಕ್ಷ ಸ್ಥಾನ ಒಳ್ಳೆ ಬೊಕ್ಕ ನಮ್ಮ ಪ್ರತಿ ವರ್ಷ ಈ ರಾಧಾಬಾಯಿ ಬಣ್ಸಂಗಡು ವಾರ್ಷಿಕೋತ್ಸವ ಆಚರಿಸುವುದಿಲ್ಲ. ಇತ್ತ ದಿನ ಈತ ಬರ್ಸ ಬತ್ತದು ಈತ ನೀರು ಜಿಂಜಿದು ಆನಲ ಏನು ಕಮ್ಮಿಡು ಏಳ್ನೋದು ವರ್ಮನೋದು ಜನ ಮುಟ್ಟಾವು ಎಂಗ್ಳು ಎನ್ನಿದಲ್ಲಿ ಇನ್ನಿತ್ತ ದಿನ ಈತ ಜನ ಬರುವರಿಂದ ಅವು ಒಂಜಿ ಎಡ್ಡೆ ವಿಷಯ ಅಂದ್ಯಾನ ಪನ್ಪೆ ಬೊಕ ನಮ್ಮಲ್ಲಿ ಈ ದಿನ ಪೂರ ಗಣ್ಯರು ಪೂರ ಜನಲ ಬೈದರು. ಅವು ಎಂಗುದೋಜನ ಎಂಗುಲ ಮಲ್ಪಿನ ಎಡ್ಡೆ ಕೆಲಸ ಹಾಕ್ಲಿಕ್ಕೆ ಸ್ವೀಕಾರ ಆತನ ಅಂಚಾದ ಯಾನು ಎನ್ನೊಂದಿಲ್ಲ. ಬೊಕ್ಕ ನಮ್ಮ ಪ್ರತಿ ತಿಂಗಳದ 15 ತಾರೀಕಿಗೆ
ಈ 105 ಜನ ವಿಧವಾ ನಕ್ಲಿಗೆ ನಮ್ಮ ವಿಧವಾ ವೇತನ ಕೊರಪ ಪ್ರತಿ ತಿಂಗಳ 15 ತಾರೀಕಿಗೆ ಒಂದೊಂಜಿ 10 ವರ್ಷದ ನಮ್ಮ ಮಲ್ತೊಂದಿಲ್ಲ ಒಂದೊಂದು ಎಡ್ಡೆ ಕೆಲಸ ಐತ್ ನಮ್ಮ ಶೆಟ್ರ್ ನಕ್ಲೋಡ್ ಬಿಲ್ಲಾವಾಸ ವಾರ್ಡ್ ದೇವಾಡಿಗಾಸ ವಾರ್ಡ್ ಮೊಕ್ಕ ಜಾತಿ ಮತ್ತೆ ಭೇದ ಇಜ್ಜಂದೆ ಮಾತಾಡಕ್ಲ ಕೊರೋಂಗಿಲ್ಲ ಅವು ನಮ್ಮ ಮಲ್ಪನಂಜಿ ಅಡ್ಡೆ ಕೆಲಸ ಒಂದು ಮಸ್ತ್ ಜನ ಪಣೊಂದಿಲ್ಲ ಅಂಚ ನಮಸ್ಕಾರ. ಬಂದಂಥ ಎಲ್ಲ ಗಣ್ಯಾಧಿಗಣ್ಯರಿಗೂ ಹಾಗೂ ಗೆಸ್ಟಿನವರಿಗೆ ನನ್ನ ಮನಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಾ ಕರ್ನಾಟಕ ಸಂಘ ಅಂಧೇರಿ ಇದರ ಗೌರವ ಅಧ್ಯಕ್ಷರಾಗಿ ನನ್ನ ಮಾತಾಡ್ತಾ ಇದ್ದೇನೆ. ನಾನು ಪುತ್ತೂರು ಧನಂಜಯ ಶೆಟ್ಟಿ ಅಂತ. ಸಂಘದ ಬಗ್ಗೆ ಹೆಚ್ಚಿನ ವಿಷಯವನ್ನೆಲ್ಲ ನೀವು ತಿಳಿದವರು, ಅದು ನನ್ನ ಕೆಲವು ಅನಿಸಿಕೆಗಳನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ತಯಾರಾಗಿದ್ದೇನೆ. ಇವತ್ತಿಗೊಂದು 7-8 ವರ್ಷದ ಹಿಂದೆ ಒಮ್ಮೆ ನನ್ನ ಫ್ರೆಂಡ್ ಈಗಿನ ಈಗಿನ ಅಧ್ಯಕ್ಷರಾಗಿರುವಂಥ ಹ್ಯಾರಿಸಿಕರನ್ನು ನನ್ನನ್ನು ಈ ಸಂಘಕ್ಕೆ ಕರ್ಕೊಂಡು ಹೋದರು. ಹೋಗಿ ಅಲ್ಲಿ ನೋಡುವಾಗ ಅಲ್ಲಿಯ ಅವರ ಆಕ್ಟಿವಿಟೀಸನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು. ಅದು ಅಲ್ಲದೆ ಇನ್ನೊಂದು ಕಡೆ ಕಣ್ಣಲ್ಲಿ ನೀರು ಕೂಡ ಬಂತು. ಯಾಕಂತ ಕೇಳಿದರೆ ವಿಧವಾ ವೇತನ, ಇಲ್ಲಿ ವಿಧವಾ ವೇತನ ಸ್ವೀಕರಿಸುವಂಥ ವಿಧವೆಯರು ನಿಜವಾಗಿಯೂ ಪವರ್ಟಿ ಲೈನ್ಗಿಂತ ಕೆಳಗಿದ್ದಾರೆ. ಅವರು ಜಾತಿ ಮತ್ತು ಭೇದ ಇಲ್ಲದೆ ಕರ್ನಾಟಕ ಸಂಘ ಅಂಧೇರಿ ಕೊಡುವಂಥ ವಿಧವಾ ವೇತನ ಮೊದಲನೆಯ ಒಂದು ಸಂಘ ಬಾಂಬೆಯಲ್ಲಿ ಮಾಡ್ತಾ ಇದೆ. ಯಾಕಂತ ಹೇಳಿದರೆ ನಾನು ಸುಮಾರು 40-45 ವರ್ಷದಿಂದ ಈ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾ ಸ್ಪೆಷಲಿಯಾಗಿ ಬಣಸಂಘದಲ್ಲಿ ಕಂಟಿನ್ಯೂಸ್ ಆಫೀಸ್ ಬೇರರಾಗಿದ್ದೇನೆ. ಇವತ್ತಿಗೂ ಆಫೀಸ್ ಬೇರರಾಗಿದ್ದೇನೆ. ಆದರೆ ಇಂಥ ಒಂದು ಜಾತಿ ಮತ್ತು ಭೇದವಿಲ್ಲದೆ ಮಾಡುವಂಥ ಒಂದು ಕೆಲಸ ಕರ್ನಾಟಕ ಸಂಘ ಅಂಧೇರಿಯದ್ದು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಅದಕ್ಕೋಸ್ಕರನೇ ನಾನು ಈ ಸಂಘದ ಇದರಲ್ಲಿ ಏನಾದರೂ ಕೆಲಸ ಮಾಡಬೇಕಂತ ನಾನು ಲೈಫ್ ಮೆಂಬರ್, ಅವತ್ತೇ ನಾನು ಲೈಫ್ ಮೆಂಬರ್ ಆದೆ. ಅಷ್ಟೊಂದು ನಾನು ಲೈಫ್ ಮೆಂಬರ್ ಕೂಡ ಆಗಿರಲಿಲ್ಲ. ತುಂಬ ಸಂಘ ಸಂಸ್ಥೆಯಲ್ಲಿ ನಾನು ಲೈಫ್ ಮೆಂಬರ್ ಇದ್ದೇನೆ. ಆದರೆ ಕರ್ನಾಟಕ ಸಂಘ ಅಂಧೇರಿ ಎಲ್ಲಿ ಲೈಫ್ ಮೆಂಬರ್ ಆಗಿ ಕೆಲಸ ಮಾಡೋದಂತ ಹೇಳಿದೆ ಅದೊಂದು ಹೆಮ್ಮೆಯ ವಿಷಯ. ಯಾಕಂತ ಹೇಳಿದರೆ ಈ ಮಹಾನಗರ ಬೊಂಬೈಯಲ್ಲಿ ಇಂಥ ಕೆಲಸ ಮಾಡುವವರು ಯಾವ ಒಂದು ಕನ್ನಡ ಸಂಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದೇನೆ ನಾನು. ಇದಕ್ಕೆ ಸಾಕ್ಷಿ ಇವತ್ತಿನ ಈ ಮಳೆಯಲ್ಲಿ ಈ ಬಂಟರ ಭವನ, ಈ ಸಂಜೆಯ ಹೊತ್ತಿಗೆ ಬಂಟರ ಭವನ ತುಂಬಿದ್ದೇ ನಿಮ್ಮೆಲ್ಲರ ಸಾಕ್ಷಿಯಾಗಿದೆ. ಅದು ಅಲ್ಲದೆ ಈ ಮಳೆ ಇಷ್ಟು ಬರ್ತಾ ಉಂಟು, ತುಂಬಾ ನೀರು ಉಂಟು. ಅದು ಅಲ್ಲದೆ ಊರಿನಿಂದ ಭಜನಾ ಮಂಡಳಿಯವರು ಇಲ್ಲಿ ಬಂದಿದ್ದಾರೆ. ಅದೇ ರೀತಿ ಬೊಂಬೈಯಲ್ಲಿ ಕೂಡ ಭಜನಾ ಮಂಡಳಿ ತುಂಬ ಇದೆ. ಅದು ಅದರಲ್ಲಿ 10-12 ಮಂಡಳಿ ಒಟ್ಟಿಗೆ ಕಾಂಪಿಟಿಷನ್. ಬಣಸಂಘದಲ್ಲಿ ಇಷ್ಟು ತನಕ ಇಂಥ ಒಂದು ಕೆಲಸ ಯಾವತ್ತೂ ಆಗಲಿಲ್ಲ. ಯಾಕಂತ ಹೇಳಿದರೆ ಇವತ್ತಿನ ಮಾಡರ್ನ್ ಜನರೇಷನ್ಗೆ ಏನು ಬೇಕಾ ಅದು ಇಲ್ಲಿ ಆಗ್ತಾ ಉಂಟು. ಆದರೆ ಬಣಸಂಘದಲ್ಲಿ ಇಂಥ ಈ ಭಜನೆಯ ಒಂದು ಕಾರ್ಯಕ್ರಮ ಆದದ್ದೇ ಫಸ್ಟ್ ಟೈಮ್. ಇನ್ನೂ ಇಷ್ಟ ತನಕ ಈ ಕೆಲಸ ಆಗಲಿಲ್ಲ. ಫೌಂಡರ್ ಮೆಂಬರ್ ಕೃಷ್ಣ ಶೆಟ್ಟಿ ಇದಕ್ಕೆ ಅವರ ವ್ಯಕ್ತಿತ್ವವೇ ಕಾರಣ. ಯಾಕಂತ ಹೇಳಿದ್ರೆ ಈ ತುಂಬಿದ ಗಣ್ಯಾಧಿಗಣ್ಯರು, ಅದು ಅಲ್ಲದೆ ಇಲ್ಲಿಯ ಈ ಸಭೆ ತುಂಬಿದೆ. ಅವರ ಪರ್ಸನಲ್ ರಿಲೇಷನ್ ಇರ್ಲಿಕ್ಕೆ ಹೋಗಿ ಇಲ್ಲಿಯ ಇವತ್ತಿನ ಈ ಫಂಕ್ಷನ್ 100% ಸಕ್ಸಸ್ ಆಗಿದೆ. ಈಗ ನೋಡಿ 7:30 ಗಂಟೆಗೆ ಶುರುವಾದಂಥ ಫಂಕ್ಷನ್ 10 ಗಂಟೆ ಆದರೂ ಹಾಲ್ನಲ್ಲಿ ಜನ ಇದ್ದಾರೆ. ಆದರೆ ಬಣಸಂಘದಲ್ಲಿ ಹಿಸ್ಟ್ರಿಯಲ್ಲಿ ಇದು ರೆಕಾರ್ಡ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ದೇವರ ಇಷ್ಟೇ ಪ್ರಾರ್ಥನೆ ಮಾಡೋದು, ಇವತ್ತು ಈ ಸಂಘಕ್ಕೆ ಹೆಲ್ಪ್ ಮಾಡಿದವರು, ನಮ್ಮದು ಒಂದು ಯೋಜನೆ ಇದೆ. ಪ್ರತಿ ವರ್ಷ ನಾವು ಪ್ರತಿಯೊಬ್ಬರ ಮನೆಗೆ ಹೋಗೋದನ್ನು ಬಂದ್ ಮಾಡಿ ಒಂದು ಫಂಡ್ ಕ್ರಿಯೇಟ್ ಮಾಡಿ ಅದರಲ್ಲಿ ಬರುವಂತಹ ಇಂಟ್ರೆಸ್ಟ್ನಲ್ಲಿ ಈ ವಿಧವಾ ವೇತನ ಮಕ್ಕಳಿಗೆ ಕೊಡುವಂತಹ ಒಂದು ಸ್ಕಾಲರ್ಶಿಪ್ ಅನ್ನು ಕೊಡಬೇಕಂತ ಆಲೋಚನೆ ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ನಾವು ಕೂತು ಆಲೋಚನೆ ಮಾಡಿ ಇನ್ನು ಮುಂದಕ್ಕೆ ಈ ಕೆಲಸ ಒಳ್ಳೆಯದಾಗಲಿ ಆಗುವಂತೆ ನಮಗೆ ಪರಮಾತ್ಮನು ಅನುಗ್ರಹಿಸಲಿ ಅಂತ ಹೇಳಿ ನನ್ನ 2 ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ.
ಇದೆ. ಹಾಗೂ ಇಲ್ಲಿ ಗುರುತಿಸಿದಂತಹ ವ್ಯಕ್ತಿ ಕೆಲವು ಜನಗಳನ್ನ ಒಳ್ಳೊಳ್ಳೆಯವರನ್ನ ಇವರು ಗುರುತಿಸಿ ಸನ್ಮಾನಿಸಿದ್ದಾರೆ. ದೇವರಾಯ ಸೇರಿಗಾರ ನಡೆಸದೆ ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಕೂಡ ವೇದಿಕೆಯನ್ನು ಹಂಚಿಕೊಂಡವರಲ್ಲ, ಭಾರಿ ಸಿಂಪಲ್ ವ್ಯಕ್ತಿ. ಕುಂಬಾಶಿ ಅಂತ ಒಂದು ಗ್ರಾಮದಲ್ಲಿ ತಾನು ಶಾಯದ್ ಈ 10 ವರ್ಷದ ನೆಲೆ ಇಟ್ಟಿದ್ದಾರೆ. ಆ ಗ್ರಾಮದಲ್ಲಿ ಒಂದು ದೇವಸ್ಥಾನ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡಿರ್ತೇವೆ. ಆದರೆ ಇಡೀ ದಕ್ಷಿಣ ಕನ್ನಡದಲ್ಲಿಯೇ ಇಂಥ ಒಂದು ದೇವಸ್ಥಾನ ಇಲ್ಲ. ಇವತ್ತು ಕರ್ನಾಟಕ ಸಂಘದ 12ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳಲು ತುಂಬ ಸಂತೋಷವಾಗ್ತಿದೆ. ಈ ಸಂತೋಷದ ಅವಧಿಯಲ್ಲಿ ನಮ್ಮ ಊರಿನವರಾದ ದೇವರಾಯ ಶೇರಿಗಾರರನ್ನು ಸನ್ಮಾನ ಮಾಡಿದ್ದೀರಿ. ತುಂಬ ಎಲ್ಲರಿಗೂ ಖುಷಿಯಾಯಿತು. ಅವರನ್ನು ಎಲ್ಲರೂ ಶ್ಲಾಘಿಸಿದರು. ಆ ವಿಷಯವಾಗಿ ನಾನೊಂದು 2 ನಿಮಿಷ ಮಾತಾಡೋ ಸಮಯವಿಲ್ಲ. ಆದರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದು ನಾವು ಹೃದಯದಿಂದ ಶ್ಲಾಘಿಸುವುದು ನಮ್ಮ ಕರ್ತವ್ಯ ಆಗಿದೆ. ಪ್ರೇಸ್ ಲಾರ್ಡ್ ಅಂತ ಹೇಳ್ತಾರೆ. ಆ ಲೆಕ್ಕದಲ್ಲಿ ಈ ಚಂಡಿಗಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಾನು ಕೂಡ
ಭೇಟಿ ನೀಡಿದ್ದೇನೆ. ಬ್ರಹ್ಮಕಲಶ ಸಾಗರದಲ್ಲಿ ದೇವರಾಯ ಶೆಟ್ಟಿಯವರನ್ನು ಭೇಟಿಯಾಗಲಿಕ್ಕೆ ನಾನು ಪ್ರಯತ್ನ ಆಗಲಿಲ್ಲ. ಇವತ್ತು ನಮಗೆ ಒಂದು ಭಾಗ್ಯ ಸಿಕ್ಕಿದ್ದು, ಅವರಿಗೆ ಸನ್ಮಾನ ಮಾಡೋದು. ಕರ್ನಾಟಕ ಸರ್ಕಾರಕ್ಕೂ ಒಂದು ಭಾಗ್ಯ ಸಿಕ್ಕಿದ್ದು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.